ಗುರು ಅಂದ್ರೆ ದೇವರಿಗೆ ಸಮಾನ ಅಂತಾರೆ. ಆದ್ರೆ ತರಬೇತಿ ನೀಡಬೇಕಾದ ಒಬ್ಬ ಕ್ರಿಕೆಟ್ ಕೋಚ್ ಪುಟ್ಟ ವಯಸ್ಸಿನ ಅಪ್ರಾಪ್ತ ಬಾಲಕಿಯರ ಮೇಲೆ ಸಾಲು ಸಾಲು ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಆತನಿಗೆ ಯಾವ ಶಿಕ್ಷೆ ಕೊಡಬೇಕು ಹೇಳಿ? ಕೇರಳದಲ್ಲಿ ಇಂತಹದ್ದೇ ಒಬ್ಬ ಕಾಮಾಂಧ ಕ್ರಿಕೆಟ್ ಕೋಚ್ಗೆ ನ್ಯಾಯಾಲಯ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಐತಿಹಾಸಿಕ ಶಿಕ್ಷೆ ಪ್ರಕಟಿಸಿದೆ. ಅಪ್ರಾಪ್ತ ಕ್ರಿಕೆಟ್ ಆಟಗಾರ್ತಿಯರ ಲೈಫ್ ಜೊತೆ ಆಟವಾಡಿದ್ದ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಮಾಜಿ ಕೋಚ್ ಎಂ ಮನುಗೆ ಕೋರ್ಟ್ ಬರೋಬ್ಬರಿ 127 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ. ಈತ ಮಾರಿರೋ ಪಾಪದ ಕೃತ್ಯಗಳು ಒಂದಾ ಎರಡಾ? ಇವರ ಕರಾಳ ಮುಖ ಜಗತ್ತಿನ ಮುಂದೆ ಬಂದಿದ್ದು ಹೇಗೆ? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ತಿರುವನಂತಪುರಂನ ವಿಶೇಷ ಪೋಕ್ಸೋ ನ್ಯಾಯಾಲಯದ ಜಡ್ಜ್ ಅಂಜು ಮೀರಾ ಬಿರ್ಲಾ ಅವರು ಈ ಮಹತ್ವತ್ವದ ತೀರ್ಪು ನೀಡಿದ್ದಾರೆ. ಈ ಕೋಚ್ ಮನು ಕ್ರಿಕೆಟ್ ಕಲಿಯೋಕೆ ಬರ್ತಾ ಇದ್ದ ಪುಟ್ಟ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ವಿಶೇಷ ತರಬೇತಿ, ಫಿಟ್ನೆಸ್ ಚೆಕ್ ಮಾಡೋ ನೆಪದಲ್ಲಿ ಜಿಮ್, ವಾಶ್ರೂಮ್ ಹಾಗೂ ಅಕ್ಕಪಕ್ಕದ ಏಕಾಂತ ಜಾಗಗಳಿಗೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಆ ಮಕ್ಕಳ ಫೋಟೋ, ವಿಡಿಯೋಗಳನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಕ್ರಿಕೆಟ್ ಕರಿಯರ್ ಮುಗಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದಿದ್ದರಿಂದ ಮಕ್ಕಳು ವರ್ಷಗಟ್ಟಲೆ ಯಾರಿಗೂ ಹೇಳದೆ ಒಳಗೊಳಗೆ ನರಳ್ತಾ ಇದ್ರು. ಇವನ ಕಾಟ ತಾಳಲಾರದೆ ಒಬ್ಬ ಬಾಲಕಿ ಕ್ರಿಕೆಟ್ ಬಿಟ್ಟು ಡಿಪ್ರೆಷನ್ಗೆ ಒಳಗಾಗಿ ಆತ್ಮಹತ್ಯೆಗೂ ಯತ್ನಿಸಿದ್ಲು ಅಂದ್ರೆ ನೀವೇ ಯೋಚ್ನೆ ಮಾಡಿ ಈತ ಎಷ್ಟು ನರರಾಕ್ಷಸ ಇರಬೇಕು. ಆದ್ರೆ ಪಾಪದ ಕೊಡ ತುಂಬಿದಾಗ ನ್ಯಾಯದೇವತೆ ಸುಮ್ಮನೆ ಇರಲ್ಲ ಅಲ್ವಾ? ಮಾರ್ಚ್ 28, 2024ರಂದು ತಿರುವನಂತಪುರದಲ್ಲಿ ಬಾಲಕಿಯರ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಅಲ್ಲಿಗೆ ಬಂದಿದ್ದ ಈ ಕೋಚ್ನನ್ನ ನೋಡಿದ ತಕ್ಷಣ ಆ ಹಳೇ ಸಂತ್ರಸ್ತೆ ತೀವ್ರ ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗಿ ನಡುಗಲು ಶುರು ಮಾಡಿದ್ಲು. ಅನುಮಾನ ಬಂದು ಜೊತೆಗಿದ್ದವರು ಕೇಳಿದಾಗ ಇವನ ಅಸಲಿ ಬಣ್ಣ ಬಯಲಿಗೆ ಬಂತು. ಆಕೆ ಧೈರ್ಯ ಮಾಡಿ ದೂರು ಕೊಟ್ಟ ಬೆನ್ನಲ್ಲೇ ಒಟ್ಟು 6 ಹುಡುಗಿಯರು ಇವನ ವಿರುದ್ಧ ಕಂಪ್ಲೇಂಟ್ ಕೊಟ್ರು. ಪೊಲೀಸರು ಒಟ್ಟು 6 ಪಾಕ್ಸೋ ಕೇಸ್ ಹಾಕಿದ್ರು. ಈಗ 4 ಕೇಸ್ಗಳ ವಿಚಾರಣೆ ಮುಗಿದಿದ್ದು ಒಟ್ಟು 127 ವರ್ಷ ಜೈಲು ಶಿಕ್ಷೆ ಆಗಿದೆ. ಇನ್ನು 2 ಕೇಸ್ಗಳ ತೀರ್ಪು ಬಾಕಿಯಿದೆ. ವೀಕ್ಷಕರೇ, ಹೆಣ್ಣು ಮಕ್ಕಳನ್ನ ಕ್ರೀಡಾಲೋಕಕ್ಕೆ ಕಳುಹಿಸೋಕೂ ಹೆದರುವಂತೆ ಮಾಡಿರೋ ಇಂತಹ ಕಾಮಾಂಧನಿಗೆ ಕೋರ್ಟ್ ಕೊಟ್ಟಿರೋ ಈ ಶಿಕ್ಷೆ ಸರಿಯಾಗಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.